ಕಾಲೇಜಲ್ಲಿ ನಡೀತಾ ಉಂಟು, ಪುತ್ತೂರು ವಿವೇಕಾನಂದ ಕಾಲೇಜಲ್ಲಿ. ಸೊ ಯಾರಾದ್ರಲ್ಲಿ ಸಿಕ್ಕಿದ್ರೆ ಮಾತಾಡುವ. ಓಕೆ, ನನಗೆ ಅಂಗನವಾಡಿಯಲ್ಲಿ ಸಿಕ್ಕಿದ ಹಾಲಿನ ಹುಡಿ ಇವ ಮುಕ್ಕುತ್ತಿದ್ದಾನೆ. ನೀನ್ ಎಣ್ಣೆ ಕುಡಿತೀಯಾ? ಇವ ಉಸ್ಸಾರು ಮತ್ತೆ ಕಲಿಗುಡಿದ್ರಲ್ಲಿ. ಇವ ಕಲಿಗುಡಿದ್ರೆ ಇವನಿಗೆ ತಾರ ಮರ ಬೈಗಳ. ಒಂದು ಸಾಂಗ್ ಬರೆದಿದ್ದಾನೆ, ಅದನ್ನು ಆದಷ್ಟು ಬೇಗ ನಾವು ರಿಲೀಸ್ ಮಾಡ್ತೇವೆ. ಈ ಚಾನಲ್ ಕೂಡ ಒಂದು ಕಾಪಿ ಇದರಲ್ಲಿ ಹಾಕಿ, ಇನ್ನೊಂದು ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೇವೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜೆ ಕವಿತಾ ಸ್ವಾಲ್ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಮಾಡಲಿಕ್ಕೆ ಮತ್ತೋಯ್ತು, ನಿನ್ನೆ ಮೊನ್ನೆಲ್ಲ ವ್ಲಾಗ್ ಮಾಡಲಿಲ್ಲಲ್ಲ, ಹಾಗಾಗಿ ಸೊ ಇವತ್ತೀಗ ಇಷ್ಟು 6 ಗಂಟೆ ನಂತರ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನೋಡಿ, ಅಮ್ಮ ಮತ್ತೆ ಮಗು ಅಲ್ಲಿ ಆಟ ಆಡ್ತಿದ್ರು ಇಷ್ಟರವರೆಗೆ, ಈಗ ಒಳಗೆ ಹೋಗ್ತಿದ್ದಾರೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಏನಾದರೂ ಇದ್ರೆ ವಿಡಿಯೋ ಮಾಡ್ತೇನೆ, ನೋಡುವ, ಕಂಟಿನ್ಯೂ ಮಾಡೋ. ಬನ್ನಿ ವಿಡಿಯೋ ಶುರು ಮಾಡೋಣ. ಚುಬ್ಬೇಕನ ಹತ್ರ ಹೋಗುವಾಗ ಆದರೂ ವಿಡಿಯೋ ಮಾಡುವ ಅಂತ ಅಂದ್ಕೊಂಡೆ. ಆದರೆ ಚುಬ್ಬೇಕನ ಹತ್ರ ಹೋಗಲಿಕ್ಕೆ ನಾನು ಯಾವಾಗಲೂ ಗದ್ದೆಯಲ್ಲಿ ಹೋಗ್ತೇನಲ್ವ, ನಮಗೆ ಫ್ಯಾಮಿಲಿಯಲ್ಲಿ ಸ್ವಲ್ಪ ಸೂತಿಗ, ಹಾಗಾಗಿ ಹೋಗ್ಲಿಕ್ಕೆ ಆಗಲಿಲ್ಲ. ಈ ಕಡೆ ಗದ್ದೆಯಲ್ಲಿ ಹೋಗಬೇಕು ಅಂತ ಹೇಳಿದರೆ ಅಲ್ಲಿ ಫುಲ್ಲು ಹುಲ್ಲಿತ್ತು, ಹಾಗಾಗಿ ಅಮ್ಮ ಹೋಗಿ ತಂದರು. ನನಗೆ ಚುಬ್ಬೇಕನ ಇವತ್ತು ಮೀಟ್ ಆಗಲಿಕ್ಕೆ ಆಗಲಿಲ್ಲ, ಹಾಲೋಗಿ ಅಮ್ಮ ತಂದ್ರು. ಈಗ ನಮ್ಮ ಮುನ್ನಿ ಕಿನ್ನಿಟ್ಟದು ತೋರಿಸಿದ್ದೆ ಅಲ್ವಾ, ಅಂದರೆ ಮರಿ ಇಟ್ಟದು ತೋರಿಸಿದ್ದೆ ಅಲ್ವಾ, ಆದರೆ 2 ಮರಿ ಸತ್ತೋಯ್ತು. ಹೇಗೆ ಅಂತ ಗೊತ್ತಿಲ್ಲ, ತನ್ನಷ್ಟಕ್ಕೆ ಸತ್ತೋದು. ಒಂದು ಮರಿ ಉಂಟು ಮಾತ್ರ, ಅದು ಈ ಕಡೆ ಬರ್ತಾನೆ ಇಲ್ಲ, ಅಲ್ಲೇ ಉಂಟು. ಇದು ಎಲ್ಲಿ ಮರಿ ಇಟ್ಟಿದ್ದು ಅಲ್ಲೇ ಉಂಟು, ಈ ಕಡೆ ಬರುದಿಲ್ಲ. 2 ಮರಿ ಸತ್ತಿದೆ ಮೊನ್ನೆ ನೋಡುವಾಗಂತೆ. ಅದನ್ನು ತಗೊಂಡು ಬರಲಿಕ್ಕೆ ಸಹ ಬಿಡುದಿಲ್ಲ ಇವಳು. ಈಚೆ ತಗೊಂಡು ಬಂದರೆ ತಗೊಂಡು ಹೋಗ್ತಾಳೆ ವಾಪಸ್. ನೋಡಿ, ಮತ್ತೆ ಎಲ್ಲರೂ ಹೇಗಿದ್ದೀರಾ? ಇವತ್ತು ಫ್ರೈಡೇ, ಇದು ವ್ಲಾಗ್ ನಾಳೆನೇ ಹೋಗ್ಬೋದು ಮೋಸ್ಟ್ಲಿ. ನಾಳೆ ಮನೆಗೆ ಹೋಗ್ತಿದ್ದೇನೆ. ಮತ್ತು ನಾಳೆ ಒಂದು ಸ್ಪೆಷಲ್ ಇದೆ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರ್ಬೋದು. ಏನಪ್ಪ ಅಂತ ಹೇಳಿದರೆ, ನಮ್ಮದು ಜರ್ನಲಿಸ್ಟ್ ಯೂನಿಯನ್ ಉಂಟಲ್ವಾ, ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್, ಇದರ ವತಿಯಿಂದ ಪತ್ರಿಕಾ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದಾರೆ. ಅದು ನನಗೆ ಸ್ಪೆಷಲ್ ಯಾಕೆ ಅಂತ ಹೇಳಿದರೆ, ನಾನು ನನ್ನ ಕಾಲೇಜ್ ಅಂದರೆ ಡಿಗ್ರಿ ಕಾಲೇಜಿಗೆ ಹೋಗೋದೆ ಸಾಧಾರಣ ವರ್ಷ ಆಯಿತು. ಅದೇ ಕಾಲೇಜಲ್ಲಿ ನಾನೊಂದು ಜರ್ನಲಿಸ್ಟ್ ಯೂನಿಯನ್ನ ಕಾರ್ಯದರ್ಶಿಯಾಗಿ ಹೋಗ್ತಾ ಇದ್ದೇನಲ್ಲ, ಅದು ತುಂಬ ಖುಷಿ ಉಂಟು ನನಗೆ. ಹಾಗಾಗಿ ನಾಳೆದು ಬ್ಲಾಗ್ ಮಾಡ್ತೇನೆ, ನಾನು ನಮ್ಮ ಕಾಲೇಜೆಲ್ಲ ತೋರಿಸ್ತೇನೆ. ನಮ್ಮ ಕಾಲೇಜಿನ ಬಿಲ್ಡಿಂಗಲ್ಲಿ ಅದೇ ಆ ಒಂದು ಸ್ಟೇಜಲ್ಲಿ ತುಂಬ ಸಲ ಹೋಗಿ ಮಾತಾಡಿದ್ದೇನೆ. ಬಟ್ ನಾಳೆ ನನಗೆ ವಂದನಾರ್ಪಣೆ ನನಗೆ ಕೊಟ್ಟಿದ್ದಾರೆ, ತುಂಬ ಖುಷಿ ಇದೆ. ಮತ್ತು ಸ್ಟೇಜಲ್ಲಿ ಬೇರೆಯವರನ್ನೆಲ್ಲ ವೆಲ್ಕಮ್ ಮಾಡ್ತಾ, ಅದು ವಂದನಾರ್ಪಣೆ ಅಂತ ಹೇಳಿದರೆ ಸಣ್ಣ ಸಣ್ಣ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಲ್ಲ ಮಾಡ್ತಿದ್ದೆ. ವಂದನಾರ್ಪಣೆಲ್ಲ ಸ್ವಾಗತ ಜಾಸ್ತಿ ಮಾಡ್ತಿದ್ದೆ. ಇವತ್ತು ಅದಕ್ಕಿಂತ ಒಂದು ಸ್ವಲ್ಪ ಲೆವೆಲ್ ಮೇಲೆ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ವಂದನಾರ್ಪಣೆ ಮಾಡ್ತಾ ಇದ್ದೇನೆ. ಅದು ಕೂಡ ನಮ್ಮ ಕಾಲೇಜಲ್ಲಿ ಆಫ್ಟರ್ ಲಾಂಗ್ ಟೈಮ್. ಆ್ಯಂಡ್ ಕಾಲೇಜ್ ಬಿಟ್ಟ ನಂತರ ಕೂಡ ಅದೇ ಸ್ಟೇಜಲ್ಲಿ ಹೋಗಿ ಮಾತಾಡ್ತಿದ್ದಾರೆ ಅಂತ ಹೇಳಿದರೆ ತುಂಬ ಖುಷಿ ಅಲ್ವಾ. ಸೊ ಹಾಗಾಗಿ ತುಂಬ ಖುಷಿಯಲ್ಲಿದ್ದೇನೆ. ನಾಳೆ ಹೋದ ನಂತರ ಅದು ವಿಡಿಯೋ ಮಾಡ್ತೇನೆ ನಾನು. ಎಲ್ಲ ನನ್ನ ಪತ್ರಿಕೋದ್ಯಮದ ಬಂಧುಗಳೆಲ್ಲ ಸಿಗ್ತಾರೆ, ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ. ನನ್ನ ಜರ್ನಲಿಸಮ್ ಫೀಲ್ಡ್ ಇದ್ದು ಪುತ್ತೂರಿಗೆ ಸಂಬಂಧಪಟ್ಟದ್ದು, ಕರ್ನಾಟಕ ಬಟ್ ಪುತ್ತೂರಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಪತ್ರಿಕಾ ದಿನಾಚರಣೆ BC ಕಾಲೇಜಲ್ಲಿ ನಡೀತಾ ಉಂಟು, ಪುತ್ತೂರು ವಿವೇಕಾನಂದ ಕಾಲೇಜಲ್ಲಿ. ಸೊ ಯಾರಾದ್ರಲ್ಲಿ ಸಿಕ್ಕಿದ್ರೆ ಮಾತಾಡುವ, ಓಕೆನಾ? ಇದು ವ್ಲಾಗ್ ನಾಳೆ ಹೋಗ್ತದೆ. ನಾಳೆ ಹೋಗುವಾಗ ಇದು ಪ್ರೋಗ್ರಾಮ್ ಕೂಡ ಮುಗಿದಿರ್ತದೆ. ಅದು ನಾಳೆ 2 ಗಂಟೆಗೆ ಸ್ಟಾರ್ಟ್ ಆಗ್ತದೆ, ಶನಿವಾರ 2 ಗಂಟೆಗೆ ಸ್ಟಾರ್ಟ್ ಆಗಿ ಒಂದು 6 ಗಂಟೆ ತನಕ ಇರ್ಬೋದು ಅಂತ ಅಂದ್ಕೊಳ್ತಾರೆ. ಮತ್ತೆ ಗೊತ್ತಿಲ್ಲ ಎಂತ ಆಗ್ತದೆ ಅಂತ. ಅಲ್ಲಿ ತುಂಬ ಜನ ಮಾತಾಡೋರು ಇರೋದು, ಸ್ಪೀಚ್ ಎಲ್ಲ. ಹಾಗಾಗಿ ನೋಡುವ, ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ, ಬನ್ನಿ. ರಾತ್ರಿ 10:15 ಗೈಸ್, 10:15. ಇನ್ನು ಕೂಡ ಪುಂಡಿ ಬೇಯಿಸ್ತಿದ್ದಾನೆ. ಇವನನ್ನ ಈ ಒಂದು ಪುಚ್ಚೆ ಇಣುಕಿ ಇಣುಕಿ ನೋಡ್ತಾ ಉಂಟು ಪಾಪ. ಇವನ್ಸ ನೋಡಿ ಹಾಲಿನ ಹುಡಿ ಇಟ್ಕೊಂಡು ತಿಂತಿದ್ದಾನೆ. ನನಗೆ ಅಂಗನವಾಡಿಯಲ್ಲಿ ಸಿಕ್ಕಿದ ಹಾಲಿನ ಹುಡಿ ಇವ ಮುಕ್ಕುತ್ತಿದ್ದಾನೆ. ನಾಳೆಗೆ ವ್ಲಾಗಿಗೆ ಕಂಟೆಂಟ್ ಇಲ್ಲ, ಅದಕ್ಕೆ ಇವನ್ನೇ ಕಂಟೆಂಟ್ ಮಾಡುದು. ಅಮೂಲ್ ದಕ್ಲನಾ? ಹಾ, ಬೋಡ ಉಂಡು ನಾನು ನಿಕ್ಕೆ ಪ್ಯಾಕೆಟ್ ಕೊಟ್ಟು ರೂಪಾಯಿ ಅಂಗನವಾಡಿ ತಿಕ್ಕು ನಿಂಕ್ ಪದ್ಯ ಬಂದಿತ್ತೆ.
ಒಂದು ಸಾಂಗ್ ಹೇಳು ಸಚಿನ್. ಸಚಿನ್ ಒಂದು ಸಾಂಗ್ ಹೇಳು ಸಂದದ್ದು. ಜಲ ತೆಲಿಕಲ್ಲ ಅಲ್ಪ ಬೋದಿಗೆ ಅಲ್ಪ ಕನ್ನಡ ಸ್ವಲ್ಪ ಮಸ್ತ್ ಆಸೆ ಇತ್ತು ಮಾತ್ರ ಪದ್ಯ ಕಾಮಿಡಿ ಅಂತ ಅವು ಪದ್ಯ ಬಂದ ಓ ಪದ್ಯ ನೀನ್ ಎಣ್ಣೆ ಕುಡಿತೀಯಾ? ನೀ ಎಣ್ಣೆ ಕುಡಿತೀಯಾ? ಪದ್ಯ ಅಂತ ಪದ್ಯ ಬಂದ. ಎಂತ ಕುಡಿಯೋದಿಲ್ಲ ನೀನು, ಕಲಿ ಮಾತ್ರ ಅಲ್ಲ. ಕಲಿ ಕುಡಿತೀನಿ. ಕಲಿ ನಿಜ ಅಮೃತ ಕಾಲಡು ಕಲಿ ಬಂದ ಅಮೃತ ಫುಲ್ ಕೆಮಿಕಲ್ ಪೊಡಿ 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 ಕಲಿಕೆ ಮರ್ಯಾದೆ ಒರಿಜಿನಲ್ ಕಲಿ ಬಂದ ಅಮೃತ ಕಲಿಕ್ಕುನದ ಒರಿಜಿನಲ್ ಕಲಿಕ್ ಈ ಎಡ್ಡೆನ ಉಚ್ಚಿ ಚೂರು ವಿಷಬಾರದು ಬಣ್ಣದಲ್ಲ ಅಂದ ಆತ ಪವರ್ ಉಂಟು ವಿಷಯ ಗೊತ್ತಿಜ. ಇವ ಉಸ್ಸಾರು ಮತ್ತೆ ಕಲಿ ಕುಡಿದ್ರಲ್ಲಿ. ಇವ ಕಲಿ ಕುಡಿದ್ರೆ ಇವನಿಗೆ ತಾರ ಮರ ಬೈಗಳ ಆತ ಏತು ನೆರ್ತಿಜೆ ನಿಕ್. ಇವ ಕಲಿ ಕುಡಿದ್ರೆ ಇವನಾಗಿರುದಿಲ್ಲ, ಬ್ರ್ಯಾಂಡಿ ಕುಡ್ದಾಗೆ ಮಾಡ್ತಾನೆ ಕಲಿ ಕುಡಿದ್ರೆ. ಅದು ಬೇಕಾದ್ರೆ ವಿಡಿಯೋ ಉಂಟು ನೋಡಿ, ಕಲಿ ಪರ್ದು ಪಿಲಿಗೊಬ್ಬಿಯರ್ ಅಂತ ಒಂದು ವಿಡಿಯೋ ಉಂಟು, ಅಲ್ಲಿ ನೋಡಿ. ತಿಕ್ಲು ಏರು ಸಚಿನ್ ಒಟ್ಟಿಗೆ ಬರ್ಪುನಾ ಇಲ್ಲಲೇ ಇಜ್ಜಿನ ಸಾಕ್ತದ ಉಂಚಿಕೇನ್ಗಾ ನೀನಡಕೇನ್ವೆ ಎಂತ ಗೊತ್ತುಂಟಾ, ನೀನ್ ಹೇಳಿದ್ಯಲ್ಲ ಇಲ್ಲೇ ಕುಡಿಯುದು ಅಂತ. ಮೊನ್ನೆ ಹೋಗಿ ಸಂಕದ ಹತ್ರ ಹೋಗಿ ಕಲಿ ತಗೊಂಡೋಗಿ ಕುಡಿದ್ಯಲ್ಲ, ಅದು ಯಾಕೆ? ಓ ಇತ್ತೆ ಗಾಲಿದೆ ತೋನು ಬಸ್ಸಾಗೆ ಹೋಗು ನೀನ ನೇಚರ್. ಮತ್ತೆ ಆಯ್ತಾ ಕೆಲಸ ಎಲ್ಲ ಆಯ್ತಾ? ಲೈವಿಗೆ ಹೋಗಿ ಹೇಗೆ ಆಯ್ತು? ಲೈವ್ ಅಲ್ಲಿ ಮಾತಾಡಿ ಮಾತಾಡಿ ಸೀದಾ ಮನೆಗೆ ಬಂದು ಬಿಟ್ಟಿದ್ದಾನೆ ಇವತ್ತು. ಕಮೆಂಟ್ ನೋಡಿ ಮತ್ತೆ ಎದುರಿನವರು ಯಾರು ಅಂತ ಗೊತ್ತಾಗುದಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಗೊತ್ತಾಗ್ತದೆ ಯಾರು ಅಂತ, ಯಾರು ಮೆಸೇಜ್ ಮಾಡ್ತಿದ್ದಾರೆ ಗೊತ್ತಾಗುದಿಲ್ಲ, ಇದರಲ್ಲಿ ಯಾರು ಅಂತ ಗೊತ್ತಾಗುದಿಲ್ಲ, ಅದೊಂದು ಕಷ್ಟ. ಹಾಗೆ ನಿನ್ನ ವಿಡಿಯೋಸ್ ಎಲ್ಲ ನೋಡ್ತಾರಂತ ಅವರು ಸಹ. ಸಪೋರ್ಟ್ ಮಾಡ್ಲಿ. ಯೂಟ್ಯೂಬ್ ಸ್ವಲ್ಪ ಇತ್ತು ಟ್ರೆಂಡ್ ಇತ್ತು, ಈಗ ಯೂಟ್ಯೂಬ್ ನಿಲ್ಲಿಸಿದ್ದೇನೆ. ಸ್ವಲ್ಪ ಇನ್ನು ವಾಪಸ್ ಸ್ಟಾರ್ಟ್ ಮಾಡ್ತೀನಿ, ಮಾಡು. ತುಂಬ ಮಂದಿ ವ್ಲಾಗ್ಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಆದಷ್ಟು ಬೇಗ ಮಾಡು. ಇದಾಯ್ತು ಒರಿ ಗುಣ್ ಗುಡ್ 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 ಅನ್ಪನಾ ನೋಡಿ, ಇಲ್ಲಿ ಕೂದಲ್ ನೋಡಿ ಒಂದು ಪದ್ಯ ಬರ್ತಿದ್ದಾನೆ ಗೈಸ್, ಅದನ್ನು ಆದಷ್ಟು ಬೇಗ ಎಂತ ಎಂತ ಸರಿ ಹೇಳು. ಅವನೊಂದು ಸಾಂಗ್ ಬರ್ದಿದ್ದಾನೆ, ಅದನ್ನು ಆದಷ್ಟು ಬೇಗ ನಾವು ರಿಲೀಸ್ ಮಾಡ್ತೇವೆ. ಈ ಚಾನಲ್ ಕೂಡ ಒಂದು ಕಾಪಿ ಇದ್ರಲ್ಲಿ ಹಾಕಿ, ಇನ್ನೊಂದು ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತೇವೆ. ನನಗೆ ಕೂಡ ಕೊಡಿ. ಒಂದು ಕಾಪಿ ನಿಮ್ಮದ್ರಲ್ಲಿ ಹಾಕಿ. ಎಡಿಟಿಂಗ್ ಬೇಗ ಆಗ್ಬೋದಲ್ಲ, ಅವರೇ ಮಾಡಿ ಕೊಡುದಲ್ಲ. ಮಂತ್ ಕೊಡ್ತೇವೆ, ಮಂತ್ ಕೊಡ್ತೇವೆ. ಅಲ್ಪ ರೆಕಾರ್ಡ್ ಒಂದು ಚಂದದ್ದು ಸಾಂಗ್ ಬರ್ಲಿಕ್ಕೆ ಉಂಟು. ಎಂತ ಹೇಳುದು ಅದಕ್ಕೆ? ಯಾವ ಸಾಂಗ್ ಹೇಳುದು? ಎಂತ ಸಾಂಗ್ ಅಂತ ಹೇಳುದು ಅದಕ್ಕೆ? ಆಲ್ಬಮ್ ಸಾಂಗ್ ಎಂತ? ಅದು ಫುಲ್ ಅಲ್ಲ, ಫುಲ್ ಶಾರ್ಟ್ ಆಲ್ಬಮ್ ಸಾಂಗ್ ಅಲ್ಲ, ಸಣ್ಣದು ಬೇರೆ ಸಾಂಗ್ ಅಲ್ಲ, ಇದು ನಿಮ್ಮದೇ ಓನ್ ಸಾಂಗ್. ಲಿರಿಕ್ಸ್ ಅದೆಲ್ಲ ನಿಮ್ಮದೇ ಓನು. ಲಿರಿಕ್ಸ್ ಓನು ಸಾಂಗ್. ಫಸ್ಟ್ ಇದ್ದ ಸಾಂಗ್ ಟ್ರೆಂಡಿಂಗ್ ಸಾಂಗ್ ಅನ್ನು ಇದ್ಕೊಂಡು ಮಾಡುದು, ಚೇಂಜ್ ಮಾಡಿ. ಟ್ಯೂನ್ ಅದೇ, ಲಿರಿಕ್ಸ್ ಚೇಂಜ್. ಓಕೆ ಓಕೆ ಓಕೆ. ಯಾವಾಗ ಬರ್ತದೆ ಅದು? ಅದರ ಸಾಹಿತ್ಯ ವಿ ಮನೋಹರ್. ಅಲ್ಲವಾ, ಯಾವಾಗ ಬರ್ತದೆ ಸಾಂಗ್? ಯಾವಾಗ ಬರ್ತದೆ? ಯಾವಾಗ? ಈಗ ನಾಳೆ ಅದರ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಉಂಟು. ಸಸ್ಯನ ಇದ್ದಾರೆ, ನಾಳೆ ಬರ್ತಾರೆ ಸಸ್ಯನ. ಎಲ್ಲಿ? ನಾನಿಲ್ಲವೇ ಇವತ್ತು ಲಾಸ್ಟ್, ಮತ್ತೆ ನಾನು ಬರುದು ಯಾವಾಗ ನೋಡುವ. ಬರ್ತಾ ಇರ್ತೇನೆ. ನಾಗರ ಪಂಚಮಿ ಉಂಟಲ್ಲ ಇನ್ನು, ಕೃಷ್ಣಾಷ್ಟಮಿ, ನಾಗರ ಪಂಚಮಿ ಎಲ್ಲ ಉಂಟು. ಯಾವಾಗ ಗೊತ್ತಿಲ್ಲ. ನಾಗರ ಪಂಚಮಿಗೆ ಹೋಗ್ಲಿಕ್ಕೆ ಉಂಟಲ್ಲ ಕುಟುಂಬದ ಮನೆಗೆ. ಗೈಸ್, ರಾತ್ರಿ 10:15 ಕಳೆದೀಗ 11 ಗಂಟೆ ಆಯ್ತು. 10:15ಗೆ ಸ್ಟಾರ್ಟ್ ಮಾಡಿದ್ದು ವಾಪಸ್ ವ್ಲಾಗ್. ಜಾಸ್ತಿ ಹೊತ್ತು ವ್ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಮಾತಾಡೋದೇ ಇರುದಲ್ವಾ ಜಾಸ್ತಿ. ಇವರದ್ದು ಸಾಂಗ್ ವೆರಿ ಸೂನ್ ಬರ್ಲಿಕ್ಕೆ ಉಂಟಂತೆ. ಲಿರಿಕ್ಸ್ ಎಲ್ಲ ಬರ್ದಿಟ್ಟಿದ್ದಾರೆ. ಆಲ್ಮೋಸ್ಟ್ ಈ ಮಂತ್ ಅಲ್ಲಿ ಅಲ್ಲ, ನೆಕ್ಸ್ಟ್ ಮಂತ್ ಅಲ್ಲಿ ಬರ್ಬೋದು.
ಅವರಿಗೆ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬೈ, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡಿ. 10K ಟಾರ್ಗೆಟ್ ಉಂಟು ಸಬ್ಸ್ಕ್ರೈಬರ್ಸ್, ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಬಾಯ್.